ದೇಶದ ಪ್ರತಿಷ್ಠಿತ ಐಐಟಿಗಳಲ್ಲಿ ಇಂಜಿನಿಯರಿಂಗ್ ಶಿಕ್ಷಣದ ಪ್ರವೇಶಕ್ಕಾಗಿ ನಡೆಯುವ ಅಖಿಲ ಭಾರತ ಮಟ್ಟದ ಜೆಇಇ ಅಡ್ವಾನ್ಸ್ ಪರೀಕ್ಷೆಯ ಫಲಿತಾಂಶದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 8 ವಿದ್ಯಾರ್ಥಿಗಳು 5,000 ರ್ಯಾಂಕ್ನ ಒಳಗೆ ಹಾಗೂ 13 ಜನ ವಿದ್ಯಾರ್ಥಿಗಳು 10,000 ರ್ಯಾಂಕ್ನ ಒಳಗೆ ಸ್ಥಾನ ಪಡೆದಿದ್ದಾರೆ. ಕೆಟಗರಿ ವಿಭಾಗದಲ್ಲಿ ಆಕಾಶ್ ಪೂಜಾರ್ 924 ರ್ಯಾಂಕ್, ತನುಶ್ರೀ ಎಚ್ಟಿ 1,295 ರ್ಯಾಂಕ್, ಪುನೀತ್ ಕುಮಾರ್ ಬಿಜಿ 2,030 ರ್ಯಾಂಕ್, ತುಷಾರ್ ಘನಶ್ಯಾಮ್ 3,027ನೇ ರ್ಯಾಂಕ್, ಸುಮಿತ್ 3,359ನೇ ರ್ಯಾಂಕ್, ಮೋಹನ್ ಶಿವಶಂಕರ್ ಪೈ 3,510ನೇ ರ್ಯಾಂಕ್, ಜೀವನ್ ಪಿವಿ 4,164ನೇ ರ್ಯಾಂಕ್, ಪಾಂಡುರಂಗ ಜೀವಿ 4,222ನೇ ರ್ಯಾಂಕ್, ರೋಷನ್ ಶೆಟ್ಟಿ 5,857 ರ್ಯಾಂಕ್, ಗಣೇಶ್ 6,073ನೇ ರ್ಯಾಂಕ್, ಬಾನು ಹರ್ಷ 6,485ನೇ ರ್ಯಾಂಕ್, ಶೋಹೇಬ್ ರೆಹಮಾನ್ 7,184ನೇ ರ್ಯಾಂಕ್, ವಿಜೇತ್ ಜಿ ಗೌಡ 8,993ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು ಸಂಸ್ಥೆಯ 20 ವಿದ್ಯಾರ್ಥಿಗಳು ಐಐಟಿ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಸಾಧನೆ ಮೆರೆದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಅವರು ಅಭಿನಂದಿಸಿದ್ದಾರೆ. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.